ಲಾಕ್ಡೌನ್ ಸಂಕಷ್ಟದ ಪೊರ್ತುಡು ಆಸ್ಪತ್ರೆ ಬೊಕ ತುರ್ತು ಸೇವಾ ನಿರ್ವಹಣಾ ಘಟಕಗಳಿಗೆ ಅಕಲ್ನ ಬಾಕಿಲ್ಗೆ ಪೋದು ಡೀಸೆಲ್ ಪೆಟ್ರೋಲ್ ಪೂರೈಕೆ ಮನ್ಪುನ ವಿನೂತನ ಸೇವೆಗೆ MA ಕೃಷ್ಣನಾಯಕ್ ಅಂಡ್ ಕಂಪನಿ ಸಂಸ್ಥೆ ಅಂಗಾರ ಹಿಡಿದು ಚಾಲನೆ ಕೊಡ್ತುಂಡು. ಸರ್ ಇಂದೆತ ಸುರುತ ಸೇವಾ ಕಾರ್ಯ ಯೋಜನೆಯಾದ AM ಕೃಷ್ಣನಾಯಕ್ ಆ್ಯಂಡ್ ಕಂಪನಿ ಸಂಸ್ಥೆದ ಕೋಟೆಕಾರ್ ಪೆಟ್ರೋಲ್ ಬಂಕ್ ಅಂಗಾರ ಹಿಡಿದು ಶುರು ಆತನು. ಪುಣೆಡು ತಯಾರಾಯಿನ ಮೊಬೈಲ್ ಡಿಸ್ಪೆನ್ಸರಿ ವಾಹನಗೆ ಪೆಟ್ರೋಲ್ ದಿಂಚಾದು ಇಂದೇನು ಆಸ್ಪತ್ರೆ ದಂಚಿನ ಘಟಕಗಳಿಗೆ ಜಾಗೆಗೆ ಸಾಗಾದು ಪೆಟ್ರೋಲ್ ಡೀಸೆಲ್ ದಿಂಜಾವನ ಕಾರ್ಯ ಯೋಜನೆಗೆ ಕೋಟೆಕಾರ್ ಪೆಟ್ರೋಲ್ ಬಂಕ್ಡು ಸುರುಕಾದ ಚಾಲನೆ ತಿಕ್ಕಂಡು. ಇದು ರೇಟ್ ಕ್ವಾಂಟಿಟಿ ಮತ್ತು ಇದು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಬಿಲ್ ಬರ್ತದೆ ಸರ್. ಅಮೌಂಟ್ ಎಕ್ಸ್ಟ್ರಾ ಲೀಟ್ರಿಗೆ ₹1 ಅದು ಚಾರ್ಜಸ್ ಅದು ಡಿಪೆಂಡ್ಸ್. ನಮ್ಮದು ತುಂಬ ದೂರ ಕೊಂಡೋಗ್ಬೇಕಾದ್ರೆ ನಮಗೆ ಡೀಸೆಲ್ ಖರ್ಚು. ಕೋವಿಡ್-19 ಲಾಕ್ಡೌನ್ ಹಿಡಿದು ಇಂಚಿನೊಂಜಿ ಸೇವಾ ಯೋಜನೆ ಕೊರಡು ಪಂಡದು ಕೇಂದ್ರ ಪೆಟ್ರೋಲಿಯಂ ಸಚಿವರು ಧರ್ಮೇಂದ್ರ ಪ್ರಧಾನರ್ನ ಆಲೋಚನೆ ಇಂಚಿನೊಂಜಿ ಯೋಜನೆ ಶುರು ಆತನು. ಕೈಗಾರಿಕಾ ಕೇಂದ್ರಗಳಿಗೆ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮನ್ಪೊಡು ಪಂಪಿನ ಸುರುತ ಆಲೋಚನೆಗೆ ಸೇರ್ಪಡೆ ಆದ ಆಸ್ಪತ್ರೆ ತುರ್ತು ಸೇವಾ ಘಟಕಗಳ ಪೂರೈಕೆ ಆವಡು ಪಂಡದು ಯೋಜನೆ ವಿಸ್ತರಣೆ ಆತನು. ದೇಶದ ಮೂಜಿ ಪ್ರಮುಖ ಪೆಟ್ರೋಲ್ ಉತ್ಪಾದನಾ ಕಂಪನಿಲು ಈ ಯೋಜನೆಯನ್ನು ಅನುಷ್ಠಾನ ಕನಬೈದರು. ಪುಣೆಡು ಇದಕ್ಕೆ ಬೋಡಿತಿನ ಸುರಕ್ಷಾ ಕ್ರಮಗಳನ್ನು ಒಳಪಡೆಯಿನ ವಾಹನಲ ತಯಾರಾದ ಇತ್ತ ಪೆಟ್ರೋಲ್ ಡೀಸೆಲ್ ದಿಂಜಾದ ಸೇವೆಗೆ ತಯಾರಾತನು. ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ದಕ್ಕಲು ಈ ಯೋಜನೆಗೆ ಅನುಮೋದನೆಯನ್ನು ಕೊರಿಬೊಕ್ಕನೆ ಯೋಜನೆ ಜಾರಿ ಆತನ ಪಂಡದು ಸೇಲ್ಸ್ ಮ್ಯಾನೇಜರ್ ಅಶ್ವಿನಿ ಎ ಮೋಹನ್ ಇಂದತ ಬಗೆಟ್ ಪೊಲಬು ಕೊರಿಯೇರು. ನೋಡಿ ಒಂದು 4 ಕ್ಲೇರ್ ಕಂಪಾರ್ಟ್ಮೆಂಟ್ ಇದೆ, ಅಂದರೆ 2002 ಕಂಪಾರ್ಟ್ಮೆಂಟ್. ಸೊ ಅದರಲ್ಲಿ 4 ಕ್ಲೇರ್ ಕಂಪಾರ್ಟ್ಮೆಂಟ್ ಅಂದರೆ ಇಲ್ಲಿ ನಮ್ಮದು ಔಟ್ಲೆಟಲ್ಲಿ ಒಂದು ಗ್ಯಾಂಟ್ರಿಂಗ್ ಫೆಸಿಲಿಟಿ, ನೀವು ಆಲ್ರೆಡಿ ನೋಡಿದ್ರೆ ಅಂತ ಗೊತ್ತಿಲ್ಲ, ಅಲ್ಲಿ ಗ್ಯಾಂಟ್ರಿ ಫೆಸಿಲಿಟಿ ಇದೆ.
ಸೊ ಆ ಗ್ಯಾಂಟ್ರಿ ಫೆಸಿಲಿಟಿಯಿಂದ ನಮ್ಮದು ಡೆಪೋಲಿ ಹೇಗೆ ಫಿಲ್ಲಿಂಗ್ ಆಗುತ್ತೆ ಅದೇ ಥರನೇ ಇಲ್ಲಿ ಫಿಲ್ಲಿಂಗ್ ಆಗ್ತದೆ. ಮತ್ತು ಇದರೊಳಗೆ ನಮ್ಮದು ಕ್ಯಾಲಿಬ್ರೇಟೆಡ್ ಪಂಪ್ ಇದೆ. ಕ್ಯಾಲಿಬ್ರೇಟೆಡ್ ಅಂದರೆ ಅದರಲ್ಲಿ ಮೇನ್ ಅಂದರೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಶ್ಯೂರೆನ್ಸ್. ಈಗ ಬ್ಯಾರಲ್ಸಲ್ಲಿ ತುಂಬ ಬ್ಯಾರಲ್ ಫಿಲ್ಲಿಂಗ್ಸ್ ನಡ್ತಾ ಇದೆ, ಅದರಲ್ಲಿ ಏನು ಪಿಲ್ಫರೇಜ್ ತುಂಬ ಬರ್ತದೆ, ಆಲ್ಮೋಸ್ಟ್ 35 to 40% ಪಿಲ್ಫರೇಜ್ ಬರ್ತದೆ. ಇದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟ್ ಇದೆ, ಯಾಕಂದರೆ ಅದು ಆಲ್ರೆಡಿ ವೇಟ್ಸ್ ಆ್ಯಂಡ್ ಮೆಷರ್ಸ್ ಸೀಲ್ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿಂದ ಗ್ಯಾಂಟ್ರಿ ಫೆಸಿಲಿಟಿ ಯೂಸ್ ಮಾಡಿ ನಮ್ಮದು ಕಂಪಾರ್ಟ್ಮೆಂಟ್ ಫಿಲ್ ಮಾಡಿ ಮತ್ತು ನಾವು ತಗೊಂಡು ಹೋಗೋದು. ಅಟ್ ದಿ ಕಸ್ಟಮರ್ಸ್ ಪಾಯಿಂಟ್ ನಾವು ಯೂಸಿಂಗ್ ಅವರ್ ಪಂಪ್ ಅಂದರೆ ಅದರಲ್ಲಿ ನಮ್ಮದು ನಾರ್ಮಲ್ ಪಂಪ್ ಥರನೇ ನಾಸಲ್ ಬರ್ತದೆ, 10 ಮೀಟರ್ ಲೆಂತ್ ಓಸ್ ಪೈಪ್ ಬರ್ತದೆ. ಅದರಲ್ಲಿ ನಮ್ಮದು DG ಸೆಟ್ಟಿಗೆ ಅಶ್ಯೂರ್ಡ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನಾವು ಡೆಲಿವರ್ ಮಾಡ್ತೀವಿ. ಏನು ಅಮೌಂಟ್ ಕೊಡ್ತಾರೆ ಅಂದರೆ ಅದೇ ಸೇಮ್ ಈಗ ಇಲ್ಲಿ RSP ಏನಿದೆ ಅದೇ ಇದರಲ್ಲಿ ಕೊಡ್ತೀವಿ. ಮತ್ತು ಡಿಸ್ಟೆನ್ಸ್ ಇದು ಈ ಒಂದು ಕ್ವೆಶ್ಚನ್ ಅಂದರೆ ಜನರಲೈಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಯಾಕಂದರೆ ಈಗ ಸಪೋಸ್ ಉಡುಪಿಯಿಂದ ಕಸ್ಟಮರ್ ಬೇಕು, ಇಲ್ಲಾಂದರೆ ಇಲ್ಲಿಂದ ಸ್ವಲ್ಪ ಸೂರತ್ಕಲ್, ಇಲ್ಲಾಂದರೆ ಅದೆಲ್ಲ ತುಂಬ ದೂರ ಆಯಿತು. ಸೊ ಅದು ಕಸ್ಟಮರ್ ಟು ಕಸ್ಟಮರ್ ನಮ್ಮದು ಅದು ನೋಡಬೇಕಾಗ್ತದೆ, ಎಷ್ಟು ಹೇಗೆ ವೈಬಲ್ ಆಗ್ತದೆ ಅದೇ ಥರ ನಾವು ನೋಡಬೇಕಾಗ್ತದೆ. ಜಿಯೋ ಫೆನ್ಸ್ ಆ್ಯಪ್ ಅಂದರೆ ಈಗ ಆ ಪರ್ಟಿಕ್ಯುಲರ್ ಜಿಯೋ ಫೆನ್ಸ್ ಏರಿಯಾದಲ್ಲಿ ಮಾತ್ರ ಲಾಕ್ ಅನ್ಲಾಕ್ ಆಗುತ್ತೆ. ಅದರಲ್ಲಿ ಆ ಕಸ್ಟಮರ್ಗೆ ಒಂದು OTP ಬರ್ತದೆ ಮತ್ತು ಫಿಸಿಕಲ್ ಕೀ ಕೂಡ ಇರಬೇಕು. ಸೊ ಇದು ಎರಡು ಇದ್ದರೆ ಆ ಜಿಯೋ ಫೆನ್ಸ್ ಏರಿಯಲ್ಲಿ ಮಾತ್ರ ಅದು ಅನ್ಲಾಕ್ ಆಗುತ್ತೆ. ಸೊ ಬೇರೆ ಏನು ರಾಸ್ತೆಯಲ್ಲಿ ಅದು ಅನ್ಲಾಕ್ ಆಗಬೇಕಾದ್ರೆ ಆಗೋದಿಲ್ಲ. ಅದು ಅಲ್ಲೇ ಪರ್ಟಿಕ್ಯುಲರ್ ಈಗ ಸಪೋಸ್ ಒಂದು ಕಸ್ಟಮರ್ದು ಇಂಡೆಂಟ್ ನಮ್ಮದು ಆ್ಯಪಲ್ಲಿ ಬಂದರೆ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಮಾತ್ರ ಅದು ಅನ್ಲೋಡ್ ಆಗುತ್ತೆ. ಅದೀಗ ಇದನ್ನೊಂದು ನೆಕ್ಸ್ಟ್ ಅವರು ಆ್ಯಕ್ಚುಲಿ ಪೂನೆಯಿಂದ ಬಂದದ್ದು ಅವ್ರದ್ದು ಆ್ಯಪಲ್ಲಿ ರೆಡಿ ಮಾಡಿಕೊಡಬೇಕು. ಬಿಕಾಸ್ ಆಫ್ ಕೋವಿಡ್ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ದ್ಯಾಟ್ ಆಲ್ಸೋ ವಿತಿನ್ ನೆಕ್ಸ್ಟ್ ಮೇ ಬಿ 3-4 ಡೇಸ್ ಅದು ಕೂಡ ರೋಲ್ ಔಟ್ ಆಗ್ತದೆ. ಇಲ್ಲಿ ಮಂಗಳೂರು ಫಸ್ಟ್ ಟೈಮ್ ಇದು ಮ್ಯಾಂಗ್ಳೂರ್ ಇದು ಫಸ್ಟ್. ಇದು ನಾರ್ಮಲ್ ಬಂಕ್ ಡೀಸೆಲ್ ರೇಟಿಗೆ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಈಗ ನೋಡಿ ಅದರಲ್ಲಿ ರೇಟ್ ನೋಡಿದ್ರಲ್ಲ, ಸೇಮ್ ಇಲ್ಲಿ ಅಂತ RSP ಮಂಗಳೂರದ ಏನು RSP ಅದೇ RSP ಇದೆ. ರಿಟೇಲ್ ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದೆ. ಟ್ರಾನ್ಸ್ಪೋರ್ಟ್ ಚಾರ್ಜಸ್ 600 ಹೊರಗಡೆ ಹೋಗೋದು ಅದು ನಾನು ಆಲ್ರೆಡಿ ಹೇಳಿದೆಯಲ್ಲ, ಅದು ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ದೂರ ಇದೆ ಅಂದರೆ ಈಗ ಸಪೋಸ್ ನಮ್ಮದು ಪೆಟ್ರೋಲ್ ಬಂಕ್ಸ್ ಇದು ರೇಟು ಕೂಡ ರಿಟೇಲ್ ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ, ಡೆಪೋಯಿಂದ ಎಷ್ಟು ದೂರ ಇದೆ ಅಷ್ಟು ಪೈಸಾ ಜಾಸ್ತಿ ಆಗ್ತದೆ. ಸೊ ಅದು ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮ್ಯಾಂಗ್ಳೂರಲ್ಲಿ ಸೇಮ್ ರೇಟೇ ಬರ್ತದೆ. ಎಂ ಕೃಷ್ಣನಾಯಕ್ ಆ್ಯಂಡ್ ಕಂಪೆನಿ ಸಂಸ್ಥೆದ ಮಾಲಕೇರು ಮಾಣೆಲ ಅಣ್ಣಪ್ಪ ನಾಯಕ್ ಇಂದೆತ್ತ ಬಗೆಟ್ ಹೆಚ್ಚಿನ ಪೊಲಬು ಕೊರಿಯರು ಅದೇ ಹೇಳಿದಲ್ಲ, ಅವರಿಗೆ ಕ್ಯಾನ್ ಬ್ಯಾರಲ್ ಹಿಡ್ಕೊಂಡು ಇಲ್ಲಿ ನಮ್ಮ ಔಟ್ಲೆಟಿಗೆ ಬಂದು ತುಂಬಿಸ್ಕೊಂಡು ಹೋಗುವಂಥದ್ದು ಅವಶ್ಯಕತೆ ಬರೋದಿಲ್ಲ. ಇದರಲ್ಲಿ ಒಂದೊಂದು ಹೇಳಿದರೆ ನೀವು ಟೆಂಪೋ ಅರೇಂಜ್ ಮಾಡಬೇಕು, ಅದಕ್ಕೆ ಒಂದು ಜನ ಕಳಿಸ್ಬೇಕು, ಇದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಬರುತ್ತೆ. ಇದು ನಿಮ್ಮ ಡೋರ್ ಸ್ಟೆಪ್ಪಿಗೆ ಬಂದು ಅಲ್ಲಿ ಕೊಡುವಂಥದ್ದು. ಅಂದರೆ ಡೋರ್ ಸ್ಟೆಪ್ ಅಂತ ಹೇಳಿದರೆ ಚಿಕ್ಕ ರಿಕ್ವೈರ್ಮೆಂಟಿಗೆ ಕೊಂಡು ಹೋಗುವಂಥದ್ದು. ಇಷ್ಟು ದೊಡ್ಡ ವೆಹಿಕಲ್ ಸ್ವಲ್ಪ ಕಷ್ಟ ಬರುತ್ತೆ. ರಿಕ್ವೈರ್ಮೆಂಟ್ ಜಾಸ್ತಿ ಯಾರು ದೊಡ್ಡ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದರೆ ದೊಡ್ಡ DG ಸೆಟ್ಸ್ 1 KVA ಹಾಗೆ ದೊಡ್ಡ ಜನರೇಟರ್ ಸೆಟ್ ಇದ್ದವರಿಗೆ ನಾವು ತುಂಬ ಯೂಸ್ಫುಲ್ ಆಗುತ್ತೆ. ಸ್ಪೆಷಲಿ ಹಾಸ್ಪಿಟಲ್ಸ್ನವರಿಗೆ ಅವಶ್ಯಕತೆ ಬರೋದಿಲ್ಲ. ಇದರಲ್ಲಿ ಒಂದೊಂದು ಹೇಳಿದರೆ ನೀವು ಟೆಂಪೋ ಅರೇಂಜ್ ಮಾಡಬೇಕು, ಅದಕ್ಕೆ ಒಂದು ಜನ ಕಳಿಸ್ಬೇಕು, ಇದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಬರುತ್ತೆ. ಇದು ನಿಮ್ಮ ಡೋರ್ ಸ್ಟೆಪ್ಪಿಗೆ ಬಂದು ಅಲ್ಲಿ ಕೊಡುವಂಥದ್ದು. ಅಂದರೆ ಡೋರ್ ಸ್ಟೆಪ್ ಅಂತ ಹೇಳಿದರೆ ಚಿಕ್ಕ ರಿಕ್ವೈರ್ಮೆಂಟಿಗೆ ಕೊಂಡು ಹೋಗುವಂಥದ್ದು. ಇಷ್ಟು ದೊಡ್ಡ ವೆಹಿಕಲ್ ಸ್ವಲ್ಪ ಕಷ್ಟ ಬರುತ್ತೆ. ರಿಕ್ವೈರ್ಮೆಂಟ್ ಜಾಸ್ತಿ ಯಾರು ದೊಡ್ಡ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದರೆ ದೊಡ್ಡ DG ಸೆಟ್ಸ್ 1 KVA ಹಾಗೆ ದೊಡ್ಡ ಜನರೇಟರ್ ಸೆಟ್ ಇದ್ದವರಿಗೆ ನಾವು ತುಂಬ ಯೂಸ್ಫುಲ್ ಆಗುತ್ತೆ. ಸ್ಪೆಷಲಿ ಹಾಸ್ಪಿಟಲ್ಸ್ನವರಿಗೆ ಕೊಂಡು ಹೋಗೋದಿದ್ರೆ ನಮಗೆ ಸ್ವಲ್ಪ ಇದು ಅಡಿಷನಲ್ ಬರ್ತದೆ. ಅದಂದರೆ ನಾವು ಈಗ ಜನರಲೈಸ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ ಅದು ನಿಮಗೆ ಹೇಗೆ ಅಂತ. ಕಸ್ಟಮರ್ ಎಲ್ಲಿಗೆ ಹೇಗೆ ಬರ್ತದೆ ಅಂತೇಳಿ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿಂದ ಸಹ ಮುಡಿಪು ಪ್ರದೇಶಕ್ಕೆಲ್ಲ ಕೊಡ್ತೀರಾ? ಎಲ್ಲ ಮಂಗಳೂರುವರೆಗೆ ಬರ್ತದೆ. ಗರ್ಲಕಟ್ಟೆ ಹಾಸ್ಪಿಟಲ್ಸ್ಗೆಲ್ಲ ಕೊಡ್ತೀವಿ. ಹೌದಾ? ಈಗ ಆಲ್ರೆಡಿ ನಾವು KS ಹೆಗ್ಡೆ ಅವರ ಹತ್ರ ಟೈಪ್ ಮಾಡಿದ್ದೇವೆ. KS ಹೆಗ್ಡೆ ಹಾಸ್ಪಿಟ್ಲಿಗೆ ನಾವು ಆಲ್ರೆಡಿ ಕೊಡ್ತಾ ಇದ್ದೇವೆ. KMC ಹಾಸ್ಪಿಟ್ಲಿಗೆ ಕೊಡ್ತೇವೆ, ಯೂನಿಟಿ ಹಾಸ್ಪಿಟ್ಲಿಗೆ ಕೊಡ್ತೇವೆ, ಮತ್ತು ನಮ್ಮದು ಹೈಲ್ಯಾಂಡ್ ಹಾಸ್ಪಿಟ್ಲಿಗೆ ಕೊಡ್ತೇವೆ. ಹಾಗೆ ಹಾಸ್ಪಿಟಲ್ನ ಫೋಕಸ್ ಮಾಡ್ತೀವಿ. ಇಲ್ಲ ಹಾಗೇನಿಲ್ಲ. ನಮ್ಮದು ಆಲ್ರೆಡಿ ಹಾಸ್ಪಿಟಲ್ಸ್ ನಮ್ಮದು ಒಂದು ಒಳ್ಳೆ ಕಸ್ಟಮರ್ಸ್. ಅವರು ಆಲ್ರೆಡಿ ಇವರು ಕೂಡ ಒಂದು ಎಸ್ಟಾಬ್ಲಿಷ್ಡ್ ಹಳೆ ಡೀಲರ್. ಅವರು ಆಲ್ರೆಡಿ ಆ ಒಂದು ಟ್ರಸ್ಟ್ ಇದೆ, ಆ ಒಂದು ವಿಶ್ವಾಸ ಇದೆ. ಸೊ ಹಾಸ್ಪಿಟಲ್ಸ್ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ. ಇಂಡಿಯನ್ ಹಾಸ್ಪಿಟಲ್ ಮತ್ತು ನಿಮ್ಮದು ನ್ಯೂರೋ ಕೇರ್ ಎಲ್ಲ ನಮ್ಮ ಕಸ್ಟಮರ್ಸ್ ಅವೆ. ಮತ್ತು DG ಮಾಲ್ಸ್ DG ಸೆಟ್ಸ್ಗೆ ಕೂಡ ನಾವು ಯೂಸ್ ಕೊಟ್ಟಿದ್ದೀವಿ. ಈ ಲಾಕ್ಡೌನ್ ಟೈಮಲ್ಲಿ ಕಸ್ಟಮರಿಂದ ಹೇಗೆ ಸರ್ ಪ್ರತಿಕ್ರಿಯೆ ಬರೋದಿಲ್ಲ? ಪ್ರತಿಕ್ರಿಯೆ ಅಂತ ನಾವು ಫೋನ್ ಮಾಡಿ ಕೇಳ್ತಾರೆ, ಅವ್ರದ್ದು ರಿಕ್ವೈರ್ಮೆಂಟ್ ಹೇಳ್ತಾರೆ ಎಷ್ಟು ಬೇಕಂತೇಳಿ. ನಾವು ಇಲ್ಲಿಂದ ಒಂದು 3000 ಲೀಟ್ರ್ ತುಂಬಿಸಿ ಮಂಗಳೂರಿಗೆ ಬರ್ತೇವೆ. ಅಲ್ಲಿ ಯಾರಿಗೆಲ್ಲ ಹಾಕಿ ಉಳಿತದೆ ಮುಗಿಸಿ ಬರ್ತೇವೆ. ಇದು ಕಲ್ಪನೆ ನಿಮ್ಮದ ಅಥವಾ ಯಾವುದು ಈ ಥರ ಒಂದು ಪ್ಲ್ಯಾನ್? ನಮ್ಮ ಭಾರತ ಸರ್ಕಾರದ ಧರ್ಮೇಂದ್ರ ಪ್ರಧಾನ್ ಅವರದ್ದು ಕಲ್ಪನೆ ಇದೆ.
ಅವರು ಇದು ಮಾಡಬೇಕಂತ ಹೇಳಿದ್ದಕ್ಕೆ ಇದು ಆ್ಯಕ್ಚುಲಿ ಫಸ್ಟ್ ಇಂಡಸ್ಟ್ರೀಸಿಂದ ಬಂದದ್ದು ಈ ಒಂದು ಅವಶ್ಯಕತೆ. ಈಗ ನಮ್ಮದು ದೊಡ್ಡ ದೊಡ್ಡ ಮಿಷನರೀಸ್ ಎಲ್ಲಿದ್ದಾರೆ ಈಗ ಅಲ್ಲಿ ಅವರಿಗೆ ಡೀಸೆಲ್ ತಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಇಂಡಸ್ಟ್ರೀಸಿಂದ ಬಂದದ್ದು ಒಂದು ಅವಶ್ಯಕತೆ. ಅದು ಮತ್ತೆ ಮಿನಿಸ್ಟ್ರಿ ಮತ್ತು ಎಕ್ಸ್ಪ್ಲೋಸಿವ್ಸ್ ಡಿಪಾರ್ಟ್ಮೆಂಟ್ ಇದೆ. ಎಕ್ಸ್ಪ್ಲೋಸಿವ್ಸ್ ಅಂದರೆ ಈಗ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್. ಸೊ ಅವರು ಜೊತೆ ಓಕೆ ನಾವು ಹೀಗೆ ಒಂದು ಮಾಡುವ ಅಂತ ಹೇಳಿ ಅವರು ಅಪ್ರೂವಲ್ ಕೊಟ್ಟು ಮತ್ತೆ ಬಂದದ್ದು. ಸೊ ಅದೀಗ ಆಲ್ ಓವರ್ ಇಂಡಿಯಾದು ಬರ್ತದೆ. ಈಗ ಮಂಗಳೂರಲ್ಲಿ ಇದೊಂದೇ, ಇದು ಮಂಗಳೂರಲ್ಲಿ ಇದೊಂದು. ಈಗ ಬ್ಯಾಂಗ್ಳೂರಲ್ಲಿ ಕೂಡ ಚಾಲೂ ಆಗಿದೆ, ಮೈಸೂರಲ್ಲಿ ಚಾಲೂ ಆಗಿದೆ, ತುಮಕೂರಲ್ಲಿ ಚಾಲೂ ಆಗಿದೆ. ಈಗ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಿಗೆ ಇದು ಫಸ್ಟ್. ಈ ಹಿಂದೆ ಏನಾದರೂ ಮಾಡಿದ್ದಾರೆ ಈ ಥರ ಮಾಡಿದ್ದೀರಾ ಇದನ್ನು? ಯಾವುದು ಈ ಹಿಂದೆ ಏನಾದರೂ ಮಾಡಿದ್ದುಂಟ ಈ ಥರ ಸೇವೆಗಳನ್ನು? ಮಂಗಳೂರಲ್ಲಿ ಇಲ್ಲ. ಮಂಗಳೂರಲ್ಲಿ ಇಲ್ಲ. ಬ್ಯಾಂಗ್ಳೂರಲ್ಲಿ ಈಗ ಮೊಬೈಲ್ ಡಿಸ್ಪೆನ್ಸರ್ ಬಂದು ಸ್ವಲ್ಪ ಟೈಮ್ ಆಯಿತು. ಸೊ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಲ್ಲಿ. ಇದು ಈಗ ಬ್ಯಾಂಗ್ಳೂರಲ್ಲಿ ಬಂದದ್ದು ಈಗ ಈ ಕೋವಿಡ್ ಟೈಮಲ್ಲಿ ಬಂದದ್ದು. ಇದು ಮುಂದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ತೀರಾ? ಕೋವಿಡ್ ನಿಂತ ನಂತರ ಕಂಟಿನ್ಯೂ ಮಾಡ್ತೀವಿ. ತಮ್ಮ ಹೆಸರು? ಇಲ್ಲೇ ನಿಲ್ಲಿಸ್ಕೊಂಡಿರ್ಬೇಕಾಗ್ತದೆ, ಹೋಗೋದು ಕ್ವಶನ್ ಬರೋದಿಲ್ಲ. ಸರಿ, ವಾಹನ ಮಾಡಲಿಕ್ಕೆ ಎಷ್ಟು ಲಕ್ಷ ವೆಚ್ಚ ಆಗಿದೆ? ಇದಕ್ಕೆ 27. ರಿಪೋಸ್ ಇಂಡಸ್ಟ್ರೀಸ್ ಅಂತೇಳಿ ಪುಣೆಯಲ್ಲಿ ಒಂದು ಮಾಡಿದ್ದಾರೆ. ಇವರು 3 ಕಂಪನಿಯವರಿಗೆ ಸಹ ಟೈಪ್, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು HPC. ಇದರಲ್ಲಿ ಸೌತ್ ಕೆನರಾ ಮತ್ತು ಇದಕ್ಕೆ ಫಸ್ಟ್ ಬಂದದ್ದು ನಮಗೆ. ನಾನು ಇದನ್ನು ಆಪ್ಟ್ ಮಾಡಿ ತರಿಸಿ, ಮಿಕ್ಕಿದ್ದನ್ನು ಇನ್ನು ಮುಂದಕ್ಕೆ ಬರಲಿಕ್ಕೂ ಸಾಕು, ಹೇಳಲಿಕ್ಕಾಗೋದಿಲ್ಲ. ಮೊದಲಿಗೆ ಈಗ ಅದು ಓಪನ್ ಮಾಡಿ ಕೊಟ್ಟಿದ್ದರಿಂದ ಬೇರೆಯವರು ಸಹ ಹಾಕಲಿಕ್ಕೆ ಏನು ಅಭ್ಯಂತರ ಇಲ್ಲ. ಯಾವ ಕಂಪನಿಯವರು ಸಹ ಉಂಟಂತ ಹೇಳಿದರೆ, ಕಂಪನಿ ಇಂಥದ್ದು ಫೆಸಿಲಿಟಿ ಜಾಗ ಉಂಟಂತ ಹೇಳಿದರೆ, ಇಂಥ ಫೆಸಿಲಿಟಿ ಪ್ರೊವೈಡ್ ಮಾಡಿ ಕೊಡ್ತಾರೆ ಅಂತ ಹೇಳಿದರೆ ಅವರು ಇಂಥದ್ದು ಇದು ಪಂಪ್, ನಮ್ಮ ಮೂವಿಂಗ್ ಪಂಪ್ ಹಾಕಿ ತಗೊಂಡು ಹೋಗಲಿಕ್ಕೆ ಪ್ರೊವಿಷನ್ ಇದೆ. ಜಾಸ್ತಿ ರಿಕ್ವೈರ್ಮೆಂಟ್ ಎಲ್ಲೆಲ್ಲ ಮ್ಯಾಕ್ಸಿಮಮ್ ಹಾಸ್ಪಿಟಲ್ಸ್ ಮತ್ತು ಇನ್ನು ನಾವೀಗ ಬೈಕಂಪಾಡಿ ಏರಿಯಾ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಬರುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆ, ಅವ್ರಿಗೆ ಎಲ್ಲಿಂದ ತಗೊಂಡು ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ. ಅವರಿಗೆಲ್ಲ ನಾವು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಎಲ್ಲ ಕೊಡಬೇಕಾಗ್ತದೆ. ಯೂಸರ್ ಬರೋಂಥ ತಪ್ಪದೆ ಅಲ್ಲೆಲ್ಲ ಅಲ್ಲಿ ಬರೋದನ್ನು ತಪ್ಪಿಸ್ಬೋದು ಅಷ್ಟೇ. ಇಲ್ಲಿಗೆ ಬಂದು ಇದು ಮಾಡುತ್ತದೆ. ಏಕೆಂದರೆ ಇಲ್ಲೇ ಬರಬೇಕಂತೇಳಿ ಇಲ್ಲ. ನಮ್ಮದು ಮಂಗಳೂರಲ್ಲಿ ಸಹ 5 ಔಟ್ಲೆಟ್ ಇದೆ. ಎಲ್ಲಿಯೂ ಹೋಗಿ ತಗೊಳ್ಬೋದು ಅವರು. ನಮಗೆ ಬೇರೆ ಔಟ್ಲೆಟ್ಗಳು ಇದ್ದಾವೆ. ಆದರೆ ಇದು ಅಂತ ಹೇಳಿದರೆ ನಿಮಗೆ ಡೋರ್ ಡೆಲಿವರಿ ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಎಕ್ಸ್ಟ್ರಾ ಅಷ್ಟೇ. ಯಾಕಂದರೆ ಕ್ಯಾನ್, ಬ್ಯಾರಲ್ ಅದನ್ನು ತಗೊಂಡು ಬರುವಂಥದ್ದು ಕ್ವಶನ್ ಬರೋದಿಲ್ಲ ಅಷ್ಟೇ.